ಸಿದ್ದರಾಮಯ್ಯ ಪಂಕ ಹಜಮಾಯೆ ಶಾಲೆ ಮಕ್ಕಳಿಗೆ ಉಚಿತವಾಗಿ ಬಾಳೆಹಣ್ಣು ಮೊಟ್ಟೆ ಹಾಲು ನೀಡಲಾಗಿದೆ. ಆ ಜೋಕುಲು ಪೋನಗ ಉಪ್ಪಡು ಸ್ವಲ್ಪ ದೇಗ ಆ ಉಪ್ಪು ಲಜ್ಜಿ ಕಾರಲ್ಲಜ್ಜಿ ಒಣಸು ಅಟ್ಟಿನ ಮಲ್ಪರಗರೆ ಎಷ್ಟಂಬಳಗೆ ಕೂಡ ಅವು ಮತ್ತೆ ಘೋಷಣೆ ಮಾಡ್ಬೋದು ಸಿದ್ದರಾಮಯ್ಯ ಹಜಾಮು ಆ ಬ್ರಹ್ಮರ ಬೋಯ್ ಅಲ್ಲಿ ಆ ಪ್ರಮೋದನಿಲ್ಲ ಬೋಯ್ ಅಲ್ಲಿ ಬಂಜರ ಗಂಗರ ಬರಿ ಉಂಡೆ ಅಲ್ಲಿ ಮತ್ತೆ ಸ್ಟೇಜ್ ಜಸೋಂಡಿ ಆ ಪುಂಜೋರು 15,000 ಪುಂಜೋರು ಇಲ್ಲರು ಆಗುಲ್ಲಕ್ಕೇರು ಎಂತ ಮರ ಭಾಷಣ ಮಾಡು ಎಂತ ಇಲ್ಲ ಪ್ರಮೋದ್ ಹೇಳಿ ಮಾರೆ ನಾನು 580 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಎಲ್ಲಿಗೆ? ಬ್ರಹ್ಮರ ಇಲ್ಲ, ಶಾಸ್ತಾನ ಇಲ್ಲ, ಬೈಂದೂರು, ಭಟ್ಕಳ, ಸೀರೂರು ಆ ಕಡೆ ಎಂತಗೆ ನಾನು ಬ್ರಿಡ್ಜ್ ಅವು ಏನೋ ಸಂಕ ಮಲ್ಪೇರೆ ಏನೋ ಮಲ್ಪೇರೆ ಅರ್ಜಿ ಮಸು ಸುಳ್ಳು ಮಣ್ಣಿ ಕೋಟಿ ಬಿಡುಗಡೆ ಹಾಲಾಗಿ ಬ್ರಹ್ಮರ ಇಜ್ಜಿ ಶಾಸ್ತಾನ ಇಜ್ಜಿ ಕೋಟಿ ಬಿಡುಗಡೆ ಮತ್ತೆ ಎಲ್ಲ ನಿಮ್ಮ ಜಾಗ ನಿಮಗೆ ಹಕ್ಕು ವಿತರಣೆ ಬೋಯ್ಬೇಕ ಹಕ್ಕು ವಿತರಣೆ ಪ್ರಮೋದಲ್ಲಿ ಸಭೆ ಹಕ್ಕು ವಿತರಣೆ ನಾನು ಕೃಷ್ಣನಗಲ ಜಾಗಡಿ ಇತ್ತೇನೆ ಪೂಜಾರಿ ಇತ್ತೇಡ ಜಾಗ ಫ್ರೀ ಬಕ ಸೆಟನಗಲ ಜಾಗಡಿ ಏರು ಬಾಡಿಗೆ ಆಗಲೇ ಫ್ರೀ ಅವು ಆಗಲೆಗೆ ಅಂಚ ಮತ ಒಂದು ಗೌರ್ಮೆಂಟ್ ಕಾಂಗ್ರೆಸ್ ಒಂದು ಅಜಾಮು ಆಯ್ ಬಕ ಏರು ಇಲ್ಲಿ ಆಯ್ ಬುಧರಿನ ಶಿಕ್ಷಣ ಸಚಿವೆ ಶಾಲಾ ಮಕ್ಕಳಿಗೆ 800 ಕೋಟಿ ಬಿಡುಗಡೆ ಮಾಡಲಾಗಿದೆ. ಯಾಕೆ? ಯಾರಿಗೆ? ಅದು ಆಯನ ಬ್ಯಾಂಕ್ ಖಾತೆ ಜಮಾ ಮಾಡವು ದುಡ್ಡು ಆ ಜೋಕಲೇ ಇದ್ದಿ ಧನ್ಯ ನಮಸ್ಕಾರ.